ಹಲೋ ನಮಸ್ಕಾರ, ಹೇಗಿದ್ರೆ ಎಲ್ಲರೂ. ಅಮ್ಮೀಸ್ ಕುಕ್ಕರಿಯಲ್ಲಿ ಇವತ್ತೊಂದು ತುಂಬಾ ಸ್ಪೆಷಲ್ ಆಗಿರುವಂತಹ ಚಿಕನ್ ಕಬಾಬ್ ರೆಸಿಪಿನ ಹೇಳ್ತಾ ಇದ್ದೀನಿ. ಇದೇನು ಅಂತಂದರೆ ನಾರ್ಮಲ್ ಆಗಿ ಸ್ಟ್ರೀಟ್ ಸೈಡಲ್ಲೆಲ್ಲ ರುಚಿಯಾಗಿ ಕಬಾಬ್ ಮಾಡ್ತಾರಲ್ಲ, ಅದಕ್ಕಿಂತಲೂ ತುಂಬಾ ರುಚಿಯಾಗಿರುತ್ತೆ. ಯಾವುದೇ ಟೇಸ್ಟಿಂಗ್ ಪೌಡರ್ ಹಾಕದೆ ಖಡಕ್ಕಾಗಿ ಮನೆಯಲ್ಲಿ ಒಂದು ಸೂಪರ್ ಆಗಿರುವಂತಹ ಚಿಕನ್ ಕಬಾಬನ್ನು ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಕಡೆಯ ತನಕ ನೋಡಿ. ಈ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ಗಳನ್ನ ತಿಳಿಸಿ. ಹಾಗೆ ಈ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ನಾನಿವತ್ತು ಈ ಸ್ಪೆಷಲ್ ಚಿಕನ್ ಕಬಾಬ್ ಮಾಡಲಿಕ್ಕೆ 3/4 kg ಅಷ್ಟು ಅಂದರೆ 750 ಗ್ರಾಮ್ ಅಷ್ಟು ಚಿಕನನ್ನು ತಗೊಂಡಿದ್ದೀನಿ. ಇದಾದ ನಂತರ ಇದಕ್ಕೆ ನಾವೊಂದು ಗ್ರೀನ್ ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಪುದೀನ ಸೊಪ್ಪನ್ನು ಹಾಕಿ ಒಂದು ಅದ್ಭುತ ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. 1 ಹಿಡಿಯಷ್ಟು ಪುದೀನ ಸೊಪ್ಪು, ಒಂದು 3ರಷ್ಟು ಹಸಿಮೆಣಸಿನ್ಕಾಯಿ, 8ರಿಂದ 10ರಷ್ಟು ಬೆಳ್ಳುಳ್ಳಿ, 1 ತುಂಡು ಶುಂಠಿ, ಇಷ್ಟನ್ನು ಹಾಕಿಬಿಟ್ಟು ಇದಕ್ಕೊಂದು 2 ಸ್ಪೂನಷ್ಟು ನೀರನ್ನು ಹಾಕಿ ಇದನ್ನ ಗ್ರೈಂಡ್ ಮಾಡಿ ಪೇಸ್ಟನ್ನು ಮಾಡ್ಕೋಬೇಕು. ಈ ಪೇಸ್ಟನ್ನು ಹಾಕಿ ಕಬಾಬ್ ಮಾಡಿದರೆ ತುಂಬಾ ಒಳ್ಳೆ ಫ್ಲೇವರ್, ತುಂಬಾ ಒಳ್ಳೆ ರುಚಿ ಬರುತ್ತೆ. ಸಖತ್ ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ. ಈಗ ನಾವು ಚಿಕನನ್ನು ಮ್ಯಾರಿನೇಷನ್ ಮಾಡ್ಕೊಳ್ಳೋಣ. ಚಿಕನ್ ಮ್ಯಾರಿನೇಷನ್ ಮಾಡಲಿಕ್ಕೆ 4ರಿಂದ 5 ಸ್ಪೂನಷ್ಟು ಮೈದಾ ಹಿಟ್ಟು, 1 ಕಪ್ಪಷ್ಟು ಮೊಸರು ಹಾಕಿದರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಕಬಾಬ್. ಕ್ರಿಸ್ಪಿ ಬೇಕು ಅನ್ನೋರು ಮೊಸರನ್ನು ಸ್ಕಿಪ್ ಮಾಡ್ಬೋದು. ಅದಾದ ನಂತರ ನಾವು ಪೇಸ್ಟ್ ಮಾಡಿಟ್ಟಿರುವಂತಹ ಶುಂಠಿ ಮತ್ತು ಮಿರ್ಚಿ ಪೇಸ್ಟನ್ನು ಹಾಕೋಬೇಕು. ಅದಾದ ನಂತರ 1-1.25 ಸ್ಪೂನಷ್ಟು ಉಪ್ಪು ಬೇಕಾಗುತ್ತೆ. ಉಪ್ಪು ನೋಡ್ಕೊಂಡು ಹಾಕೊಳ್ಳಿ. 2ರಿಂದ 3 ಸ್ಪೂನ್ ಖಾರ ಪೌಡರ್ ಕೂಡ ನೋಡ್ಕೊಂಡು ಹಾಕ್ಕೊಳ್ಳಿ. ಅರ್ಧ ಸ್ಪೂನಷ್ಟು ನಾನು ಕಾಳುಮೆಣಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಗರಂ ಮಸಾಲ ಪುಡಿ, ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, 1 ಲಿಂಬೆ ಜ್ಯೂಸು ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 1 ಲಿಂಬೆ ಜ್ಯೂಸ್ ಹಾಕ್ಕೊತಾ ಇದ್ದೀನಿ. ಅದಾದ ನಂತರ ಕಲ್ಲರಿಗೆ ಒಂದು ಸ್ವಲ್ಪ ಕಲರ್ ಪುಡಿ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಒಂದು ಮೊಟ್ಟೆನ ಒಡೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ನಾವು ಚಿಕನನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಒಂದು 2 ಅವರ್ ಬಿಡಬೇಕು. 2 ಗಂಟೆ ಆದರೂ ಮಿನಿಮಮ್ ನಾವು ಮ್ಯಾರಿನೇಟ್ ಮಾಡಿ ಬಿಡಬೇಕು. ಯಾಕಂತಂದರೆ ಚೆನ್ನಾಗಿ ಚಿಕನ್ಗೆ ಮಸಾಲ ಎಳ್ಕೊಂಡ್ರೇ ಕಬಾಬ್ ಸೂಪರ್ಬಾಗಿ ಬರುತ್ತೆ. ಚಿಕನ್ ಮ್ಯಾರಿನೇಷನ್ಗೆ ರೆಡಿ ಆಗಿದೆ. ಇದನ್ನ ಮುಚ್ಚಿಟ್ಟು ಒಂದು 2 ಅವರ್ ಬಿಟ್ಬಿಡೋಣ. ಅದಾದ ನಂತರ ನಾವು ಕಬಾಬನ್ನು ಮಾಡ್ಕೋಬೋದು. 2 ಗಂಟೆ ಆದ ನಂತರ ನಾವು ಫ್ರೈ ಮಾಡಲಿಕ್ಕೆ ಎಣ್ಣೆನ ರೆಡಿ ಮಾಡಿಕೊಂಡು ಮ್ಯಾರಿನೇಷನ್ ಆಗಿರುವಂತಹ ಚಿಕನನ್ನು ಹಾಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಚಿಕನನ್ನು ನೀವು ಫ್ರೈ ಮಾಡ್ಕೊಳ್ಳಿ. ಉರಿ ಜಾಸ್ತಿ ಏನು ಬೇಡ, ಮೀಡಿಯಮ್ ಅಥವಾ ಲೋ ಫ್ಲೇಮ್ ಮಿಡ್ಲಲ್ಲಿ ಇಟ್ಕೊಂಡು ಎಣ್ಣೆ ಕುದಿದ ನಂತರ ಮ್ಯಾರಿನೇಷನ್ ಮಾಡಿರುವಂತಹ ಚಿಕನನ್ನು ಹಾಕ್ಕೊಂಡು ಒಂದು 10ರಿಂದ 12 ನಿಮಿಷ ಆದರೂ ಲೈಟ್ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಫ್ಲೇಮ್ ಇಟ್ಕೋಬೇಡಿ, ಯಾಕಂತಂದರೆ ಕರಟಿ ಹೋಗುತ್ತೆ. ಸೊ ಫ್ಲೇಮ್ ನೋಡಿಕೊಂಡು ಇಟ್ಕೊಳ್ಳಿ. 10ರಿಂದ 12 ನಿಮಿಷ ಆದಾಗ ಸೂಪರ್ಬ್ ಆಗಿರುವಂತಹ, ತುಂಬಾ ಟೆಂಪ್ಟಿ ಆಗಿರುವಂತಹ ಚಿಕನ್ ಕಬಾಬ್ ರೆಡಿಯಾಗಿದೆ. ಇದೆಷ್ಟು ಚೆನ್ನಾಗಿರುತ್ತೆ ಈ ಥರ ಮಾಡಿರೋ ಚಿಕನ್ ಕಬಾಬ್ ಅಂತಂದರೆ, ನೀವು ಒಂದ್ಸರಿ ಮಾಡಿ ತಿಂದ್ರೇ ನಿಮ್ಗದರ ರುಚಿ ಗೊತ್ತಾಗೋದು. ನೀವೇನಾದರೂ ಒಂದ್ಸರಿ ಈ ಥರ ಚಿಕನ್ ಕಬಾಬ್ ಮಾಡಿದರೆ ಆಮೇಲೆ ಹೋಟೆಲ್ಗಳಲ್ಲಿ ಕೂಡ ನೀವು ಚಿಕನ್ ಕಬಾಬ್ ತಿನ್ನೋದು ಬಿಡ್ತೀರಾ. ಅಷ್ಟೊಂದು ರುಚಿಯಾಗಿ, ಅಷ್ಟೊಂದು ಅದ್ಭುತವಾಗಿ ಬರುತ್ತೆ. ಒಂದ್ಸರಿ ನೀವು ಈ ರೆಸಿಪಿನ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ಗಳನ್ನ ತಿಳಿಸಿ. ಹಾಗೆಯೇ ನನ್ನ ಇವತ್ತಿನ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ನನ್ನ ವಿಡಿಯೋಗಳನ್ನು ಶೇರ್ ಮಾಡಿ, ಹಾಗೆಯೇ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.